ಟ್ರೇಡರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ KS ಕೊಟ್ಯಾನ್. ನಾನು ಇವತ್ತಿನ ಎಪಿಸೋಡಿನಲ್ಲಿ ಶಿವನ ಜನ್ಮ ರಹಸ್ಯದ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದೇನೆ. ಶಿವನ ಜನ್ಮ ರಹಸ್ಯದ ಬಗ್ಗೆ ನಿಖರವಾಗಿ ಯಾರಿಗೂ ತಿಳಿದಿಲ್ಲ. ಸೃಷ್ಟಿಯ ಆರಂಭದಲ್ಲಿ ಆದಿಮಾಯೆಯಿಂದ ಬ್ರಹ್ಮ, ವಿಷ್ಣು, ಶಿವ ಜನನವಾಯಿತೆಂದು ನಂಬಿಕೆ ಇದೆ. ಆದರೆ ಕೆಲವೊಂದು ಪುರಾಣಗಳಲ್ಲಿ ಶಿವನ ಹುಟ್ಟಿನ ಬಗ್ಗೆ ಹಲವಾರು ರೋಚಕ ಕಥೆಗಳಿವೆ. ಅವುಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಷ್ಣು ಪುರಾಣದ ಪ್ರಕಾರ ಮಹಾವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿದ ಕಮಲದಿಂದ ಬ್ರಹ್ಮನ ಜನನವಾಯಿತೆಂದು, ಅದೇ ಸಮಯದಲ್ಲಿ ಮಹಾವಿಷ್ಣುವಿನ ತೇಜಸ್ಸಿನಿಂದ ಶಿವನ ಜನನವಾಗಿದೆ ಎಂದು, ತೇಜಸ್ಸಿನಿಂದ ಹುಟ್ಟಿದ ಕಾರಣ ಶಿವನು ನಿರಂತರ ಯೋಗ ಮುದ್ರೆಯಲ್ಲೇ ಇರುವನೆಂದು ಪುರಾಣ ಹೇಳುತ್ತದೆ. ಶ್ರೀಮದ್ ಭಾಗವತದ ಪ್ರಕಾರ ಸೃಷ್ಟಿಯಲ್ಲಿ ತಾವೇ ದೊಡ್ಡವರೆಂದು ಬ್ರಹ್ಮ ವಿಷ್ಣು ಜಗಳವಾಡುತ್ತಿದ್ದರಂತೆ. ಎಷ್ಟೋ ವರ್ಷಗಳು ಕಳೆದರೂ ಇವರ ಕಾದಾಟ ನಿಲ್ಲದಿದ್ದಾಗ ಇವರಿಬ್ಬರ ಮಧ್ಯದಲ್ಲಿ ತೇಜಸ್ಸಿನಿಂದ ಕೂಡಿದ ಬಂಗಾರದ ವರ್ಣದ ಲಿಂಗವೊಂದು ಪ್ರತ್ಯಕ್ಷವಾಯಿತಂತೆ. ಅದು ಮೇಲೆ ಆಕಾಶದವರೆಗೂ ಕೆಳಗೆ ಪಾತಾಳದವರೆಗೂ ವ್ಯಾಪಿಸಿತ್ತಂತೆ. ಆ ಲಿಂಗದ ಮಧ್ಯದಿಂದ ಒಂದು ಅಶರೀರವಾಣಿಯೊಂದು ಕೇಳಿಸಿತಂತೆ. ಲಿಂಗದ ಆದಿ ಅಂತ್ಯವನ್ನು ಕಂಡುಹಿಡಿಯಬೇಕೆಂದು ಮೊದಲು ಕಂಡುಹಿಡಿದವರು ಶ್ರೇಷ್ಠರೆಂದು ಹೇಳಿದಾಗ ಬ್ರಹ್ಮ ಆಕಾಶದ ಕಡೆಗೂ ವಿಷ್ಣು ಪಾತಾಳದ ಕಡೆಗೂ ಹುಡುಕುತ್ತಾ ಹೊರಟರಂತೆ. ಎಷ್ಟೋ ವರ್ಷಗಳು ಕಳೆದರೂ ಅವರಿಗೆ ಆದಿ ಅಂತ್ಯ ಕಂಡುಹಿಡಿಯಲಾಗಲಿಲ್ಲವಂತೆ. ಹೀಗೆ ಆದಿ ಅಂತ್ಯ ಇಲ್ಲದ ಶಿವನ ಜನನವಾಯಿತೆಂದು ಭಾಗವತದಲ್ಲಿ ಉಲ್ಲೇಖವಿದೆ. ವಿಷ್ಣು ಪುರಾಣದಲ್ಲಿ ಶಿವನು ಬ್ರಹ್ಮದೇವನ ಮಗನಾಗಿ ಹುಟ್ಟಿರುವ ಬಗ್ಗೆ ಒಂದು ಕಥೆ ಇದೆ. ಆದಿಯಲ್ಲಿ ಬ್ರಹ್ಮ, ವಿಷ್ಣು, ಶಿವ ಇವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲವಂತೆ. ಇಡೀ ಭೂಮಿ ಜಲಾವೃತವಾಗಿದ್ದ ಸಂದರ್ಭ ಕೇವಲ ಮಹಾವಿಷ್ಣು ಮಾತ್ರ ನೀರಿನ ಮಧ್ಯ ಕಮಲದಲ್ಲಿ ಗೋಚರಿಸಿದನಂತೆ. ಆನಂತರ ಮಹಾವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿದ ಕಮಲದಲ್ಲಿ ಬ್ರಹ್ಮದೇವನು ಜನಿಸಿದನಂತೆ. ಬ್ರಹ್ಮ ಮತ್ತು ಮಹಾವಿಷ್ಣು ಸೃಷ್ಟಿಯ ಬಗ್ಗೆ ಚರ್ಚಿಸುತ್ತಿರುವಾಗ ಶಿವ ಪ್ರತ್ಯಕ್ಷವಾದನಂತೆ. ಶಿವನನ್ನು ಬ್ರಹ್ಮದೇವನು ಗುರುತಿಸದಿದ್ದ ಆ ಸಮಯದಲ್ಲಿ ಮಹಾವಿಷ್ಣು ತನ್ನ ದಿವ್ಯ ದೃಷ್ಟಿಯಲ್ಲಿ ಬ್ರಹ್ಮದೇವನಿಗೆ ಗೋಚರಪಡಿಸಿದಾಗ ಬ್ರಹ್ಮದೇವನು ಶಿವನಲ್ಲಿ ಕ್ಷಮೆಯಾಚಿಸಿ ತನ್ನ ಮಗನಾಗಿ ಜನಿಸಿ ಬರಬೇಕೆಂದು ಕೇಳಿಕೊಂಡಾಗ ಶಿವನು ಒಪ್ಪಿಕೊಂಡನಂತೆ. ಆನಂತರದ ದಿನಗಳಲ್ಲಿ ಮಧುಕೈತಬರ ವಧೆಯ ನಂತರ ಬ್ರಹ್ಮದೇವರು ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಂಡಾಗ ಒಂದು ಮಗುವಿನ ಅವಶ್ಯಕತೆ ಇದೆ ಎಂದು ತಪಸ್ಸನ್ನಾಚರಿಸಿದ ಸಂದರ್ಭದಲ್ಲಿ ಶಿವನು ಮಗುವಿನ ರೂಪದಲ್ಲಿ ಪ್ರತ್ಯಕ್ಷವಾದನಂತೆ. ಆ ಬಾಲಶಿವ ಏನು ಮಾಡಿದರೂ ಅಳು ನಿಲ್ಲಿಸುತ್ತಿರಲಿಲ್ಲವಂತೆ. ಕಾರಣ ಕೇಳಿದಾಗ ತನಗೊಂದು ಹೆಸರಿಡಬೇಕೆಂದು ಕೇಳಿಕೊಂಡನಂತೆ. ಬ್ರಹ್ಮದೇವನು ಆ ಮಗುವಿಗೆ ರುದ್ರ ಎಂದು ಹೆಸರಿಟ್ಟನಂತೆ. ರುದ್ರ ಎಂದರೆ ಅಳುತ್ತಿರುವ ಮಗು ಎಂದರ್ಥ. ಅದಕ್ಕೂ ಸಮಾಧಾನವಾಗದ ಮಗು ಇನ್ನಷ್ಟು ಜೋರಾಗಿ ಅಳಲಾರಂಭಿಸಿದಂತೆ. ಬ್ರಹ್ಮದೇವನು ಆ ಮಗುವಿಗೆ 8 ಹೆಸರಿನಿಂದ ನಾಮಕರಣ ಮಾಡಿದಾಗ ಮಗು ಅಳು ನಿಲ್ಲಿಸಿತಂತೆ. ಆ 8 ಹೆಸರುಗಳು ರುದ್ರ, ಸರ್ವ, ಭವ, ಉಗ್ರ, ಭೀಮ, ಪಶುಪತಿ, ಈಶ, ಮಹಾದೇವ. ಶಿವ ಪುರಾಣದ ಪ್ರಕಾರ ಈ ಹೆಸರುಗಳು ಭೂಮಿಯ ಮೇಲೆ ಬರೆಯಲ್ಪಟ್ಟಿತ್ತಂತೆ. ಆದರೂ ಶಿವನ ಜನ್ಮಕ್ಕೆ ನಿಖರವಾದ ವ್ಯಾಖ್ಯಾನ ಎಲ್ಲಿಯೂ ಇಲ್ಲ. ಇನ್ನಷ್ಟು ರೋಚಕ ಸುದ್ದಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.